ತಿಪಟೂರು ಸಹಕಾರ ಸಂಘಗಳು ಜಾತಿ ಹಾಗೂ ಪಕ್ಷರಹಿತವಾಗಿ ಕಾರ್ಯನಿರ್ವಹಿಸಬೇಕು. ಆಗ ಮಾತ್ರ ತನ್ನ ಸದಸ್ಯರಿಗೆ ಸೇವೆ ಸಲ್ಲಿಸಲು ಸಾಧ್ಯ ಹಾಗೂ ಸಂಘಗಳ ಅಭಿವೃದ್ಧಿ ಸಾಧ್ಯ ಎಂದು ತಮ್ಮಡಿಹಳ್ಳಿ ಶ್ರೀಮಠದ ಡಾಕ್ಟರ್ ಅಭಿನವ ಮಲ್ಲಿಕಾರ್ಜುನ ದೇಶಿ ಕೇಂದ್ರ ಮಹಾಸ್ವಾಮಿಗಳು ತಿಳಿಸಿದರು. ತಾಲೂಕಿನ ಕರಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2021-22ನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಕರಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಕೆಆರ್ ದೇವರಾಜುರವರ ನೇತೃತ್ವದಲ್ಲಿ ಕೆಲಸ ಮಾಡುತ್ತಿದ್ದು ಅಭಿವೃದ್ಧಿ ಪಥದಲ್ಲಿದೆ. ಇವರ ಸೇವೆ ಹೀಗೆ ಮುಂದುವರಿಯಲಿ ಎಂದು ತಿಳಿಸಿದರು. ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀ ತ್ರಿಯಂಬಕ ಮಾತನಾಡಿ, ಕರಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಪಡಿತರ ಹಾಗೂ ಸಾಲ ಸೌಲಭ್ಯದ ಜೊತೆಗೆ ಪಶು ಆಹಾರ ಸೇರಿದಂತೆ ಸದಸ್ಯರ ಇತರ ಅವಶ್ಯಕತೆಗಳನ್ನು ಪೂರೈಸುತ್ತಿರುವುದು ಸಂತಸ ತಂದಿದೆ ಎಂದರು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಕೆಆರ್ ದೇವರಾಜು, ಸಂಘವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಪ್ರಸ್ತುತ ಕೆಸಿಸಿ ಸಾಲವನ್ನು ಜಿಲ್ಲಾ ಬ್ಯಾಂಕಿನವರು 50,000ಕ್ಕೆ ಮಿತಿಗೊಳಿಸಿದ್ದು, ಹೆಚ್ಚಿನ ಸಾಲ ಸೌಲಭ್ಯ ನೀಡಲು ತುಮಕೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾದ ಕೆಎನ್ ರಾಜಣ್ಣನವರು ಕೋರಿದರು. ಅತಿಥಿಗಳಾಗಿ ಆಗಮಿಸಿದ್ದ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ತಿಪಟೂರು ಶಾಖೆಯ ಮೇಲ್ವಿಚಾರಕರಾದ ಟಿಪಿ ಉಮಾಶಂಕರ್ ಮಾತನಾಡಿ, ಅಕ್ಟೋಬರ್ 2ರಿಂದ ಯಶಸ್ವಿನಿ ವಿಮೆ ಪುನರಾರಂಭವಾಗುತ್ತಿದ್ದು, ಸಂಘದ ಸದಸ್ಯರು ಇದರ ಸದ್ಬಳಕೆ ಮಾಡಿಕೊಳ್ಳಲು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನಿವೃತ್ತ ವ್ಯವಸ್ಥಾಪಕರಾದ ಶ್ರೀ ಮುದ್ದಪ್ಪನವರನ್ನು, ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಶಿಕ್ಷಕಿ ಲಲಿತಾರವರನ್ನು ಸನ್ಮಾನಿಸಲಾಯಿತು. ಸಂಘದ ಸದಸ್ಯರ ಮಕ್ಕಳು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿತ್ತು. ಶಿಕ್ಷಕಿ ಪವಿತ್ರ ನಿರೂಪಿಸಿದರು. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮನು ಎಸ್ಎಂ ಸ್ವಾಗತಿಸಿ ವಂದಿಸಿದರು. ವರದಿ ಆನಂದ್, ತಿಪಟೂರು. ಎಲ್ಲರೂ ಒಬ್ಬರಿಗಾಗಿ, ಒಬ್ಬರು ಎಲ್ಲರಿಗಾಗಿ, ಅವರು ವೇದ ವಾಕ್ಯ ಇದು. ಮುಂದೆ ಬರೆದು ಅಟಿಟ್ಯೂಡ್, ಕ್ಯಾರಿಂಗ್ ಪವರ್ ಅಂಡ್ ಬಿಲೀವ್ ಅಂತ ಮನೋಧರ್ಮ, ಮನೋಭೂಮಿಕೆ ಮತ್ತು ಆ ಅಂಶವನ್ನ ಪೋಷಣೆ ಮಾಡತಕ್ಕಂಥ ಶಕ್ತಿ ಮತ್ತು ನಂಬಿಕೆ ಅಂತ ಈ ಮೂರಿದ್ರೆ ಯಾವುದೇ ಶಿಕ್ಷಣ ಸಂಸ್ಥೆಗಳಾಗ್ಲಿ, ಯಾವುದೇ ಸಂಘ ಸಂಸ್ಥೆಗಳಾಗ್ಲಿ ಜಗತ್ತಿನಲ್ಲಿ ಎಲ್ಲ ಕಡೆ ಇದು ಆಗ್ತದೆ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಇವತ್ತು ಮಕ್ಕಳಿಗೆ ಕರೆದಿಲ್ಲಿ ಸನ್ಮಾನ ಮಾಡಿದ್ದಾರೆ. ನಮ್ಮ ಆತ್ಮೀಯ ಶಿಕ್ಷಕಿ ಅವರ ಸಹೋದರಿ ಅವ್ರನ್ನು ಸನ್ಮಾನ ಮಾಡಿದ್ದಾರೆ. ಶಿಕ್ಷಕ ವೃತ್ತಿ ಅಂದರೆ ಅದು ವಿವೇಕಾನಂದರು ಹೇಳ್ತಾರೆ, ಮನುಷ್ಯಲ್ಲಿ ಇರ್ತಕ್ಕಂಥ ಅಂತರಂಗದಿರ್ತಕ್ಕಂತಹ ಭೂಮಿಕೆಯನ್ನ ಒಂದು ವೇದಿಕೆ ನಿರ್ಮಾಣ ಮಾಡತಕ್ಕಂಥದ್ದೇ ಶಿಕ್ಷಣ ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಅವರು ಕರೆದು ಮುದ್ದು ಮಕ್ಕಳಿಗೆ ಅವ್ರ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ರಾಷ್ಟ್ರೀಯ ಹೆದ್ದಾರಿಗೆ ಹೋಗ್ಲಾಗಿ ನಾವಲ್ಲೊಂದು ಖಾಸಗಿ ಕಟ್ಟಡದಲ್ಲಿ ತಿಂಗಳಿಗೆ 6,000 ಚಿಲ್ಲರೆ ಬಾಡಿಗೆಗೆ ಒಂದು ಕಚೇರಿಗೋಸ್ಕರ ಮಾಡ್ಕೊಂಡಿದ್ದು, ಈಗ ಮಾನ್ಯ ಮಂತ್ರಿಗಳು ನಮ್ಮ ತಿಪಟೂರಿನ BC ನಾಗೇಶ್ವರ ಅವರು ನಮಗೆ ಮಲ್ಪಡದ ಹೋಗೋ ರಸ್ತೆಯಲ್ಲಿ 9 ಗುಂಟೆ ಜಮೀನು ಮಂಜೂರು ಮಾಡಿಸ್ಕೊಡ್ತಾ ಇದ್ದಾರೆ. ಅದು ಈಗ ಜಿಲ್ಲಾ ಅಧಿಕಾರಿಗಳಿಂದ ಇದೆ. ಈಗೇನು ವ್ಯಾಲ್ಯೂ ಇದೆಯೋ ಅದರಲ್ಲಿ ಸಹಕಾರ ಸಂಘಗಳಿಗೆ 50 ಭಾಗ ನಾವು ಹಣ ಪಾವತಿಸ್ಬೇಕಾಗುತ್ತೆ. ಅದಾದ ನಂತರ ನೂತನ ಕಟ್ಟಡವನ್ನು ಅಲ್ಲಿ ಮಲ್ಪಡ ರಸ್ತೆ ಬದಿಯಲ್ಲಿ ನಿರ್ಮಿಸಬೇಕಾಗುತ್ತೆ. ಅದಕ್ಕಿನ್ನೂ ಕಾಲಾವಕಾಶ ಬೇಕಾಗುತ್ತೆ. ಹಾಗಾಗಿ ನಮ್ಮದೇ ಒಂದು ಖಾಸಗಿ ಕಟ್ಟಡದಲ್ಲಿ ಈ ಗೊಬ್ಬರ ಮಾರಕ್ಕೂ ತೊಂದರೆ ಆಗೋದು. ನಾವಾಗಲೇ 7 ಲೋಡ್ ಗೊಬ್ಬರ ಯೂರಿಯಾನ ಮಾರಿದ್ದೀವಿ. ಪ್ರತಿ ತಾಲೂಕು, ಚಿಕ್ಕನಾಯನಹಳ್ಳಿ ತಾಲೂಕಿನಿಂದೆಲ್ಲ ಬಂದು ತಗೊಂಡೋಗಿದ್ದಾರೆ. ಕೆಲವು ನಮ್ಮ ಸದಸ್ಯರು ಆಧಾರ್ ಕಾರ್ಡ್ ಬೇಕು ಅಂದಾಗ ಏನು ಮಾಡೋದು, ಬೇರೆಯವ್ರಿಗೋಸ್ಕರ ನಮ್ಮ ಎದುರಿಗೆ 400 ರೂಪಾಯಿ ಮಾರ್ತಾ ಇದ್ದಾರೆ. ನಾವು ಕಮ್ಮಿ ಮಾಡೋದು ಇಲ್ಲಿ 400-420 ನಮ್ಮ ಎದುರಿಗೆ ತಗೊಂಡು ಮಾರ್ತಾ ಇದ್ದಾರೆ. ಹಂಗಾಗಿ ಸ್ವಲ್ಪ ಬಿಗಿ ಮಾಡೋದು. ಅತಿ ಹೆಚ್ಚಾಗಿ ತಾಲೂಕಲ್ಲಿ 7 ಲೋಡ್ ನಮ್ಮದು 31 ನಾವು ನಮಗೆ ಅಧಿಕಾರಿಗಳು ನಮ್ಮ ಮಾತಿಗೆ ಹೋಗ್ಬಿಟ್ಟು ಬೇರೆ ಸೊಸೈಟಿಗೆ 1 ಲೋಡ್ 2 ಲೋಡ್ ಕೊಟ್ಟು ನಮ್ಗೆ 5-6 ಲೋಡ್ ಕೊಟ್ಟು ಎಲ್ಲ ಸಾರ್ವಜನಿಕರು ಹೊರಗಡೆಯವರಿಗೆಲ್ಲ ನಾವು ಅದನ್ನು ವ್ಯವಸ್ಥಿತವಾಗಿ ಕಟ್ಟಡದ ಒಂದು ಸವಲತ್ತು ಇರೋದ್ರಿಂದ ನಾವೆಲ್ಲದೂ ಅವ್ರಿಗೆ ಅನುವು ಮಾಡಿಕೊಟ್ಟಿದ್ದೀವಿ. ಸೇವೆ ಅನ್ನೋ ದೃಷ್ಟಿಲಿ ನಾವು ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾಕಂದರೆ ಸ್ವಾಮಿಗಳು ಬಂದಮೇಲೆ ಮತ್ತೆ ನಾನು ಇನ್ನೂ ಮಾತಾಡಬೇಕಾಗತ್ತೆ, ನೀವು ಮತ್ತೆ ಬೇಜಾರಾಗಬಾರ್ದು, ಚರ್ಚೆ ಆಗಬಾರ್ದು ಅನ್ನೋದ್ರೊಳಗಾಗಿ ಒಂದೆರಡು ಮಾತಾಡ್ತೀನಿ. ಸೇವೆ ದೃಷ್ಟಿಲಿ ಒಂದು ಸಂಸ್ಥೆ ಅಂದರೆ ಒಂದು ಮನೆ
ಒಂದು ಮನೆ ಕುಟುಂಬದ ಥರ ಹೋಗ್ತಾ ಇದ್ರೆ ಎಲ್ಲ ರೀತಿಲೂ ನನ್ನ ಮಕ್ಳು ಹೆಂಗೆ ಓದಬೇಕು, ನನ್ನ ಮಗ ಹೆಂಗೆ ಓದಬೇಕು, ಮಗಳನ್ನೇನು ವಿದ್ಯಾಭ್ಯಾಸ ಕೊಡಬೇಕು, ಯಾವ ರೀತಿ